मान असो आणि मोग असो येवकार हांव channel. Okay. Make some noise. 3 G's too. Hi friends, welcome back to the channel. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ನೋಡಿ ಸುಳ್ಯಕ್ಕೆ ಹೋಗ್ತಿದ್ದೇವೆ ನನ್ನ ಕಸಿನ್ ಎಂಗೇಜ್ಮೆಂಟ್ ಫಂಕ್ಷನ್. ಸೊ ಮಾರ್ನಿಂಗ್ ಅರೌಂಡ್ 7:45 ಸ್ಟಾರ್ಟ್ ಮಾಡಿದ್ವಿ. ಐ ಥಿಂಕ್ 2.5 hours ಜರ್ನಿ. ನಾನು ಅಮ್ಮ ನನ್ನ ಕಸಿನ್ ಬ್ರದರ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಕರ್ನಲ್ಲಿ ವಿಡಿಯೋ ಮಾಡೋದು ಈಗ ಮತ್ತೆ ಅಷ್ಟೇಯಾ? 1 ಗಂಟೆ ನಿದ್ದೆ ಆಯಿತು. I can sacrifice anything, not my sleep. ಸೊ ನಾವೀಗ ಸಂಪಾಜೆ ರೀಚ್ ಆದ್ವಿ. ಈಗ ಒಂದು ಬ್ರೇಕ್ಫಾಸ್ಟ್ ಮಾಡುವ ಅಂತ ಒಂದು ಸ್ಟಾಪ್ ಕೊಟ್ಟಿದ್ದೇವೆ ಇಲ್ಲಿ. ಟಯರ್ಡ್ ನಾವೀಗ ಊಟಕ್ಕೆ ಬಂದಿದ್ದೇವೆ ಚಹಾ ಕುಡಿಲಿಕ್ಕೆ. ತಿಂಡಿ ಅಂತ ಐಟಮ್ ನೋಡಿ ಮತ್ತೆ ತಿಂಡಿ ನಾನು ಪತ್ರಿ ಆರ್ಡರ್ ಮಾಡಿದ್ದೆ. ಐ ಥಿಂಕ್ ಪತ್ರಿ ಅಂತ ಹೇಳ್ತಿದ್ದಾರೆ. ಐ ಆಮ್ ನಾಟ್ ಶೂರ್ ವಾಟ್ ದ ನೇಮ್. ಮತ್ತು ವಡಾ ಇಡ್ಲಿ ಮತ್ತು ಎಂತ ಆರ್ಡರ್ ಮಾಡಿದ್ದೆ ನೋಡುವ. ಸೊ ಅಪ್ಪ ಇಲ್ಲಿ ದೋಸೆ ಆರ್ಡರ್ ಮಾಡಿದ್ರು. ವಡಾ ಮತ್ತು ನಾನು ಇದನ್ನು ಆರ್ಡರ್ ಮಾಡಿದ್ದೆ. ಐ ಡೋಂಟ್ ನೋ ವಾಟ್ ಇಟ್ ಇಸ್. ಸೊ ಮೈ ಕಸಿನ್ ಆರ್ಡರ್ಡ್ ವಡಾ. ಬರೇ ಮಮ್ಮೆ. ಸೊ ನಮ್ಮ ಬ್ರೇಕ್ಫಾಸ್ಟ್ ಆಯ್ತು ಇಲ್ಲಿ. ಸೂಪರ್ ಇತ್ತು ಟೇಸ್ಟ್ ಎಲ್ಲ. ಆಯ್ತಾ? ಹೌದಾ? ಅಪ್ಪ ಚಹಾ ತಗೊಂಡು ಚಹಾ ಹೇಗಿತ್ತು? ಚಹಾ ಕುಡ್ದು ಆಯಿತು. ಸೊ ನಾವು ರೀಚ್ ಆದ್ವಿ. ಇದು ಸಂಪಾಜಿ ಚರ್ಚ್ ಅಲ್ಲ. ಫೈನಲಿ ನಾವು ಮದುಮಗಳ ಮನೆಗೆ ರೀಚ್ ಆದ್ವಿ. गुड मॉर्निंग. बरी आसा? तुम्ही कशी आसात? व्हिडिओ बाहेरचे झाले. ಸೊ ನಾವೆಲ್ಲ ರೆಡಿ ಫಂಕ್ಷನಿಗೆ. ಅಮ್ಮ ನೋಡಿ ಜಾಕೆಟ್ ಇಲ್ಲಿ ನೇಚರ್ ನೋಡಿ ತುಂಬ ಕೂಲ್ ಉಂಟು ಇಲ್ಲಿ ವೆದರ್. ನಿನ್ನೆ ಮಳೆ ಬಂದಿದೆ ಅಂತೆ. ಮಂಗಳೂರಿಗೆ ಮಳೆ ಇಲ್ಲ, ಇಲ್ಲಿ ಮಳೆ ಬಂದು ವೆದರ್ ಎಲ್ಲ ಕೂಲ್ ಉಂಟು ನೋಡಿ. ಫ್ಲವರ್ಸ್ आपल्या जिविताचे मुखले मॅट ते जावन आसा लग्न संस्कार. थंयचे आपोवण्याक पाळो दिवन हजर जाल्ल्या तुमकां समेस्तां मान असो आनी मोग असो येवकार हांव मागतां. आता उलयचे तुमी आता तांचे खातीर वागोवंक आयल्या. आज लग्न कराराचो दीस. आमच्या संप्रदाया प्रमाणे लग्न बेसाच्या पयले प्रत्येक जाव
number 9, okay? कवळं येऊन बसला माझ्या पाठारी, का 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 करून कांतारी, संगत ते कळला मका तो भारी, का 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 करून पांत्यारी. पांत्यारी रा नंबर 9 जाले आणि एक दोघांना लागते टांगाव चान्स दिता येस. पांत्यारी रा अर्धे तुमका अर्धे मका अर्धे दिचे. येस ता तांणी आमकां मोगान जतनायेन वागोवन आमकां बरें शिकप दिल्या खातीर हांव उपकार बावडटा. ನನ್ನ ಅಣ್ಣ ಇವರು ನನ್ನ ಚಿಕ್ಕಪ್ಪ ಇವರು ದೊಡ್ಡಪ್ಪನ ಮಗ ಕಸಿನ್. ಇವರು ಚಿಕ್ಕಪ್ಪ. Hello father ji, welcome to the channel. This is my cousin brother. ಪರವಾಗಿಲ್ಲ. ಇವರು ನೋಡಿ ನನ್ನ ಇನ್ನೊಬ್ಬ ಕಸಿನ್ ಬ್ರದರ್. ಇವರು ಕೂಡ ಪ್ರೀಸ್ಟ್ ಬಾರೇಲಿ ಡಯಾಸಿಸ್ ಅಲ್ಲಿ. ಇವರು ನನ್ನ ಕಸಿನ ಮಗಳು. ನಾವು ಚಿಕ್ಕರು ಓಕೆ ಚಿಕ್ಕರು ಒಟ್ಟಿಗೆ ಆಟ ಆಡ್ತಿದ್ವಿ. ಈಗ ನೋಡಿ ಕೆಲವರಿಗೆ ಪರಿಚಯ ಇಲ್ಲ. Make some noise. Oh. Make some noise. 3G's tour. Newshed and Ron's family. Hip hip. Thank you so much. Last final track. It's raining here. Oh no, Sonka. ವಾಪಸ್ ಬರಬೇಕಿದ್ರೆ ಫುಲ್ ಮಳೆ ಇಲ್ಲಿ. ಈಗ ಒಂದು ಕಡೆ ಹಾಲ್ಟ್ ಆಗಿ ಟೀ ಕುಡಿಲಿಕ್ಕೆ ಅಂತ, ಆದರೆ ನಾವು ಟೀ ಕುಡಿತಿಲ್ಲ, ಜ್ಯೂಸ್ ಕೊಡ್ತಿದ್ದೇವೆ. And we ordered a piece of chicken. Oh, it's so good, I guess. Tikka is so good. Well cooked and nice. ನಾವು ಫಂಕ್ಷನಿಗೆ ಹೋಗಿ ಬರೋದಕ್ಕೆ ಜೋರು ರೇನ್ ಬಂತು.
ಸೊ ಫಂಕ್ಷನ್ ಎಲ್ಲ ಆಗಿ ನಾವು ವಾಪಸ್ ಹೋಗ್ತಾ ಇದ್ದೇವೆ. ಹೌದು, ಈಗ ಸ್ವಲ್ಪ ಫಂಕ್ಷನ್ ಎಲ್ಲ ಗಮ್ಮತ್ತಾಯ್ತು, ಜಾಲಿ ಆಯ್ತು. ಹೇಗಿತ್ತು ಅಮ್ಮ? ಒಳ್ಳೇದಾಯ್ತು. ಅಪ್ಪನಿಗೆ ಫಂಕ್ಷನ್ ಎಲ್ಲ ಆದ ನಂತರ ಫಂಕ್ಷನ್ ಎಲ್ಲ ಫ್ರೈಡ್ ರೈಸ್ ಇತ್ತಾ? ಸೆಕೆ ಆಗ್ತೈತಲ್ಲ, ಈಗ ಒಳ್ಳೆ ಮಳೆ ಸೊ ಇಲ್ಲಿ ಮಳೆ ಬರ್ತಾ ಉಂಟು ನೋಡಿ, ಉಂಟು ವೆದರ್. ಮಂಗಳೂರಲ್ಲಿ ಮಳೆ ಇಲ್ಲ. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಇಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಚಾನಲ್. ಮತ್ತೆ ಸಿಗೋಣ. ಬಾಯ್ ಬಾಯ್. ಬಾಯ್ ಬಾಯ್ ಬಾಯ್. ಬಾಯ್ ಬಾಯ್. ಸರಿ ಬಾಯ್ ಬಾಯ್. ಡಸ್ಟ್ ನೋಡಿ ಅಪ್ಪ. पूरा वीडियो ब्लॉगर ನೋಡಿ ಯಪ್ಪ.